ಹಾಯ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಿಂಚನ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು 6 ಥರ ಕಾಳುಗಳನ್ನ ತೊಗೊಂಡ್ಬಿಟ್ಟು ಅದರಿಂದ ಸಾಂಬಾರು ಮತ್ತು ಪಲ್ಯ ಮಾಡಿದ್ದೀನಿ. ಅದನ್ನು ಹೇಗೆ ಮಾಡಿದ್ದೀನಿ, ನಮ್ಮ ಕಡೆ ಹೇಗೆ ಮಾಡ್ತೇನೆ ಅಂತ ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು 6 ಥರ ಕಾಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಾಂಬಾರು ಮಾಡೋಕ್ಕೆ ಅಂತ. ಒಂದು ತಡ್ನಿ ಕಾಳು, ನಮ್ಮ ಕಡೆ ತಡ್ನಿ ಕಾಳು ಅಂತಾರೆ, ಕೆಲವರು ಅಲಸಂದೆ ಕಾಳು ಅಂತಾರೆ. ಅಲಸಂದೆ ಕಾಳು, ಕಡಲೆಕಾಳು, ಬಿಳಿ ಅಲಸಂದೆ ಕಾಳು, ಮತ್ತು ಹುರುಳಿಕಾಳು, ಮತ್ತು ಇದು ಅವರೆಕಾಳು ಮತ್ತು ಹೆಸರು ಕಾಳು. ಈ 6 ಥರ ಕಾಳಲ್ಲಿ ಇವತ್ತು ಸಾಂಬಾರು ಮಾಡ್ತೀನಿ. ಈ ಕಾಳೆಲ್ಲನೂ ಈಗ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಏನಾದರೂ ಕಡ್ಡಿ ಅಥವಾ ಕಲ್ಲು ಮಣ್ಣು ಇದ್ದೇ ಇರುತ್ತೆ, ಅದಕ್ಕೋಸ್ಕರ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ನಿಮ್ಮ ಜೊತೆ ಈ ಸಾಂಬಾರು ಹೇಗೆ ಮಾಡ್ತೀನಿ ಅಂತ ಶೇರ್ ಮಾಡ್ಕೊತೀನಿ. ಕಾಳುಗಳನ್ನು ಸೂಪರ್ ಮಾರ್ಕೆಟಿಂದ ತಂದರೆ ಚೆನ್ನಾಗಿರುತ್ತೆ. ಏನು ಕಲ್ಲುಗಳು ಅಥವಾ ಏನು ಕಸ ಕಡ್ಡಿ ಏನೂ ಇರಲ್ಲ. ಬಟ್ ಇದು ಮನೆಯಲ್ಲೇ ಬೆಳೆದಿರೋಂತಹ ಕಾಳುಗಳು, ಆದ್ದರಿಂದ ಎಲ್ಲನೂ ನಾನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ. ಎಲ್ಲ ಕಾಳುಗಳನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಅದನ್ನು ನಾನು ಒಂದು 2 ರಿಂದ 3 ಗಂಟೆ ನೆನೆ ಹಾಕಿದ್ದೆ. ನೋಡಿ, ಎಲ್ಲನೂ ಕ್ಲೀನ್. ಈಗ ನೆನೆ ಹಾಕಿದ್ದಂಥ ಕಾಳುಗಳನ್ನ ನಾನು ನೀಟಾಗಿ ತೊಳ್ಕೊತಾ ಇದ್ದೀನಿ. ಮತ್ತೆ ಒಂದು ಸಲ ತೊಳ್ಕೊಂಬಿಟ್ಟು ನೋಡಿ, ನಾನು ಈಗ ಅದನ್ನು ಒಂದು ವಿಷಲ್ ಕೂಗಿಸ್ಕೊತಾ ಇದ್ದೆ. ಒಂದು ವಿಷಲ್ ಕೂಗಿದ ನಂತರ ಕಾಳೆಲ್ಲ ಚೆನ್ನಾಗಿ ಬೆಂದಿತ್ತು. ನೆಕ್ಸ್ಟು ಅದನ್ನು ಕಾಳನ್ನ ಸೋರಾಕೊತಾ ಇದ್ದೆ. ಅದು ಕಾಳು ಬೆಂದಿರೋ ನೀರನ್ನ ನಾವು ಸಾಂಬಾರಿಗೆ ಹಾಕ್ತೀವಲ್ಲ, ಅದಕ್ಕೋಸ್ಕರ. ಮತ್ತು ಇದು ಇನ್ನೊಂದು ಮಾಡ್ತಾರೆ, ಉಪ್ಸಾರು ಅಂತ. ಅಂದರೆ ಕಾಳು ಬಸ್ತಿರೋ ಅಂಥ ನೀರಿದೆಯಲ್ಲ, ಆ ನೀರಿಗೆ ಚಟ್ನಿ ಮಾಡ್ಕೊತಾರೆ. ಚಟ್ನಿ ಜೊತೆ ತಿಂತಿದ್ರೆ ಸೂಪರಾಗಿರುತ್ತೆ. ಈಗ ನಾನು ಒಂದು ಚಿಕ್ಕದು ಈರುಳ್ಳಿ ಮತ್ತು ಒಂದು ಬೆಳ್ಳುಳ್ಳಿನ ತೊಗೊಂಡು ಬಿಡಿಸ್ಕೊಂಡು ಅದನ್ನ ಈಗ ಹರಳೆ ಮೇಲೆ ಈಗ ಹುರ್ಕೊತಾ ಇದ್ದೀನಿ. ಅವಾಗೆಲ್ಲ ಒಲೆ ಇತ್ತಲ್ಲ, ಒಲೆ ಒಳಗಡೆ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ರು. ಅದು ಮಾತ್ರ ಚೆನ್ನಾಗಿರೋದು. ಬಟ್ ಇವಾಗೆಲ್ಲ ಎಲ್ಲಿದೆ ಒಲೆ, ಅಡುಗೆ ಎಲ್ಲ ಗ್ಯಾಸ್ ಮೇಲೆ ಮತ್ತು ಎಲ್ಲ ಮುಂದುವರೆದಿದೆ ಅಲ್ವಾ, ಅದಕ್ಕೋಸ್ಕರ ಈಗಲೂ ಹಳ್ಳಿಲೂ ಒಬ್ಬೊಬ್ಬರು ಒಲೆಯಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಊರಲ್ಲೂ ಕೂಡ ಮಾಡ್ತಾ ಇದ್ದಾರೆ. ನೆಕ್ಸ್ಟು ನಾನು ಮಿಕ್ಸಿ ಜಾರಿಗೆ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಟೊಮೊಟೊನೂ ಕೂಡ ನಾನು ಅದೇ ಹರಳೆ ಮೇಲೆ ಇಟ್ಕೊಂಡು ಹುರ್ಕೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ನಾನು ಹುರ್ಕೊಂಡಿರೋದಂತಹ ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಜೀರಿಗೆ ಮತ್ತು ಖಾರದ ಪುಡಿ ಮತ್ತು ಕಾಳುಗಳು ಬೇಯಿಸ್ಕೊಂಡಿದ್ನಲ್ಲ, ಆ ಕಾಳುಗಳು ಮತ್ತು ಸಾಂಬಾರು ಸೊಪ್ಪು ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ. ಮತ್ತು ಒಂದು ಟೊಮೊಟೊ ಹಾಕ್ಕೊಂಡು ನೀಟಾಗಿ ಎಲ್ಲನೂ ಪೇಸ್ಟ್ ಮಾಡಿಕೊಂಡೆ. ಅದು ಜಾಸ್ತಿ ಅದರಿಂದ ಮಿಕ್ಸಿ ಜಾರ್ಗಿಂತ ಜಾಸ್ತಿ ಆಗಿದೆ. ನೋಡಿ, ಈಗ ಒಂದು ತಪ್ಪಲಿ ಇಟ್ಕೊಂಡಿದ್ದೀನಿ. ಆ ತಪ್ಪಲಿಗೆ ಸ್ವಲ್ಪ ಎಣ್ಣೆ ಬಿಡ್ತೀನಿ. ಆಮೇಲೆ ಸ್ವಲ್ಪ ಸಾಸಿವೆ ಹಾಕಿ, ನೆಕ್ಸ್ಟು ಕರಿಬೇವು ಸೊಪ್ಪು ಹಾಕಿ, ಸ್ವಲ್ಪ ಒಣಮೆಣಸಿನ್ಕಾಯಿನ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊತೀನಿ. ಆಮೇಲೆ ನಾನು ಕಾಳು ಬೇಯಿಸಿದ್ನಲ್ಲ, ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ನಮ್ಮ ಗವಿ ಎಷ್ಟು ತರಲೆ ಮಾಡ್ತಿದ್ದಾನೆ, ಕಿರ್ಚಾಡ್ತಿದ್ದಾನೆ ಹೊರಗಡೆ. ಈಗ ನೋಡಿ, ಸಾಂಬಾರು ಕುದೀತಾ ಇದೆ. ಕುದಿ ಬಂದಾಗ ಇದಕ್ಕೆ ನಾನು ಹುಣಸೆ ಹಣ್ಣಿನ ರಸವನ್ನು ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಹುಣಸೆ ಹಣ್ಣಿನ ರಸನ ಬಿಟ್ಕೊಳ್ಳಿ. ಮತ್ತು ಉಪ್ಪು ಕುದೀಲಿ. ಈ ಕಡೆ ಸೈಡ್ಗೆ ಈಗ ನೆಕ್ಸ್ಟು ಈ ಕಡೆ ಒಂದು ಬಾಣಲಿಗೆ ಈಗ ಕಾಳನ್ನ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಬಿಡ್ತಾ ಇದ್ದೀನಿ. ಇವಾಗೆಲ್ಲ ವಾತಾವರಣನೇ ಚೆನ್ನಾಗಿಲ್ಲ, ಎಲ್ಲರಿಗೂ ಶೀತ ಕೆಮ್ಮು. ನಮ್ಮ ಮನೇಲಂತೂ ಎಲ್ರಿಗೂ ಶೀತ ಕೆಮ್ಮು ಆಗಿಬಿಟ್ಟಿದೆ. ಇವಾಗ ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಒಂದು 4-5 ಒಣಮೆಣಸಿನ್ಕಾಯಿನ ಹಾಕ್ಕೊಂಡೆ.
ಅದೆಲ್ಲನೂ ನೀಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ತಾನೆ. ಸ್ವಲ್ಪ ಸಾಕೊಳ್ತಾರೆ. ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಕೈಯಲ್ಲಿ ವಿಡಿಯೋ ಮಾಡಬೇಕು, ಒಂದು ಕೈಯಲ್ಲಿ ಅಡುಗೆ ಮಾಡಬೇಕು, ಅದಕ್ಕೋಸ್ಕರ ಈ ಥರ ಆಗ್ತಾಯಿದೆ ಅಷ್ಟೇ, ಇನ್ನೇನಿಲ್ಲ. ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ, ಇನ್ನೊಂದು ಕೈಯಲ್ಲಿ ಅಡುಗೆ ಮಾಡ್ತಾಯಿದ್ದೀನಲ್ವಾ, ಅದಕ್ಕೆ ಯಾರು ತಪ್ಪಾಗಿ ತಿಳ್ಕೊಬೇಡಿ ಮತ್ತು ಬ್ಯಾಡ್ ಕಮೆಂಟ್ ಹಾಕಬೇಡಿ ಪ್ಲೀಸ್. ಕಾಳೆಲ್ಲನೂ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.